ಹರಿ ಓಂ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋನು ಲೈಫ್ ಸ್ಟೈಲ್ ವ್ಲಾಗ್. ಇವತ್ತು 8ನೇ ತಾರೀಕು. ಈಗ ಬೆಳಗ್ಗೆ 5 ಗಂಟೆ ಆಗಿದೆ. ಬೆಕ್ಕು ನೋಡಿ ಮಲಗಿದ್ದು, ಅದು ನನ್ನ ಅಂಗಿಯ ಮೇಲೆ, ನಾನು ನಿನ್ನೆ ಹಾಕಿದ್ದ ಅಂಗಿ ಮೇಲೆ. ಗಂಟೆ 5:15, 5:20 ಆಗ್ತಾ ಬಂತು. ನನ್ನ ಹಸ್ಬೆಂಡ್ ಬೇಗ ಹೊರಡ್ತಾ ಇದ್ದಾರೆ ಕೆಲಸಕ್ಕೆ. ಹಾಗೆ ನಾವು ಬೇಗ ಎದ್ದು ಅವರಿಗೆ ಕಾಫಿ ಎಲ್ಲ ಮಾಡಿಕೊಟ್ಟು ನಾನು ಸಹ ಕಾಫಿ ಕುಡಲಿಕ್ಕೆ ಬಂದೆ. ಹಸ್ಬೆಂಡ್ ರೆಡಿ ಆಗ್ತಿದ್ರು, ಅವರಿಗೆ ಬೇಗ ಹೋಗ್ಲಿಕ್ಕಿತ್ತು ಡ್ಯೂಟಿಗೆ. ಹಾಗೆ ನಾರವಿಂದ 1:30 ಗಂಟೆ ಆದರೂ ಬೇಕು ಧರ್ಮಸ್ಥಳಕ್ಕೆ. ಸೊ ಅವರು ಸ್ನಾನ ಎಲ್ಲ ಮಾಡಿ ರೆಡಿ ಆಗ್ತಿದ್ರು. ತಿಂಡಿ ಅಂತ ಕೂಡ ಬೇಡ ಹೇಳಿದರು, ಅಲ್ಲಿ ಹೋಗಿ ತಿಂತೇನೆ ಅಂತ ಹೇಳಿದರು. ಸೊ ನಾನಿಲ್ಲಿ ಮಲಗಿದ ಬೆಡ್ಶೀಟ್ ಚಾಪೆ ಎಲ್ಲ ಮಡಿಚಿಡ್ತಿದ್ದೆ. ಜಾಗ್ರತೆ. 6 ಗಂಟೆ ಆಯಿತು. ಹಸ್ಬೆಂಡ್ ಕೂಡ ಹೊರಟರು. ಮಾವ ಇಲ್ಲಿ ದನ ಕರೀಲಿಕ್ಕೆ ಬಂದರು. ಸೊ ನಾನು ಸಹ ಒಂದು ರೌಂಡ್ ನೋಡ್ಕೊಂಡು ಹೋಗುವ ಅಂತ ಬಂದೆ. ಈಗ ಕರೆಯೋ ದನ ಒಂದೇ ಇರೋದು, 2 ಕರು. ಇವಳು ತುಳಸಿ ಅಂತ, ನನ್ನ ಅಜ್ಜಿ ಮನೆಯಿಂದ ತಂದದ್ದು ಇವಳನ್ನು. ಒಂದು 3-4 ವರ್ಷ ಆಯಿತು. ಚಳಿಕಾಯಿ ಪುನಾನ ನೋಡಿ ನಮ್ಮ ಹಳ್ಳಿಯ ಜೀವನ. ತೋಟ, ಸುತ್ತ ಕಾಡು, ಮಂಜು ನೋಡಿ, ಮೈಂದು. ಇನ್ನು ಶಂಕ್ರು 2 ಇತ್ತು ಮುಂಚೆ, ಕರಿಯ ಅಂತ ಇನ್ನೊಬ್ಬ ಇದ್ದ, ಸತ್ತೋದ. ಇವನು ಶಂಕ್ರು ಇಷ್ಟು ಸಣ್ಣ ಮರಿದ್ದಾಗ ಬಂದದ್ದು ನಮ್ಮ ಮನೆಗೆ. ಹೂವ ರೋಸಾ ಹೂವ ನೋಡಿ, ಗುಲಾಬಿ ಹೂ ಒಂದು ಇದರಲ್ಲಿ ಅಲ್ಲ, ಬೇರೆ ಚೆಂದಾಗಿದೆ. ನನ್ನ ಅತ್ತೆಗೆ ಭಾರಿ ಇಷ್ಟ ಹೂದೋಟ, ಗಿಡಗಳಂದರೆ ಭಾರಿ ಇಷ್ಟ ಅವರಿಗೆ. ನೋಡಿ ಎಷ್ಟು ಚೆಂದ. ಆ ಕಡೆ ಎಲ್ಲ ತೋಟ ಉಂಟು. ನೋಡಿ ನನಗೆ ಭಾರಿ ಖುಷಿ ಆಯಿತು ಬಿಟ್ಟದ್ದು. ಒಬ್ಬೆ ಆಗ್ತಿದ್ದ, ಇನ್ನು ಊಟ ಹಾಕಿ ಪುನಃ ಬಿಡ್ತೀವಿ. ಈಗ ಕಟ್ಟಿ ಹಾಕೋದಿಲ್ಲ, ಅಲ್ಲಿ ಒಳಗೆ ಹಾಕೋದಿಲ್ಲ ಕಾಣ್ತದೆ. ಸಂಜೆ ಅಂದರೆ ನೈಪಿಲಿ ಬರ್ತದೆ, ಹಾಗೆ ಗೂಡಲ್ಲಿ ಹಾಕಿಡೋದು. ಮತ್ತು ಕಚ್ಚಿ ಇಳ್ಕೊಂಡು ಹೋಗ್ತದಲ್ಲ ಅಂತೇಳಿ ಗೂಡಿಗೆ ಹಾಕೋದು. ಹಾಗಾದ್ರೆ ಅಲ್ಲಿ ಬಿಡ್ತಾರೆ ಕಾಣ್ತದೆ. ಸೆಕೆ ಅಲ್ಲ ಈಗ, ಏನಾದರೂ ಫಂಕ್ಷನ್ ಇದೆಲ್ಲ ಕಟ್ಟಿ ಹಾಕ್ತಾರೆ. ಅಂಜೂರದ ಗಿಡ, ಅಂಜೂರ ಕೂಡ ಆಗಿದೆ ಕಾಣ್ತದೆ. ಮುಂಚೆ ಒಂದು ಇತ್ತಂತೆ, ಇಲ್ಲಿ ಅದು ಉದ್ದಾಗಿತ್ತಂತೆ, ಅದು ಮತ್ತೆ ಅಂತ ಸತ್ತೋಯ್ತು ಹೇಳಿದರು. ಈಗ ಇದು ತನ್ನ ನಟ್ಟದ್ದು, ಅದ್ರ ಕೂಡ ಅಲ್ಲಿ ಅಂಜೂರ ಆಗಿತ್ತು. ನನ್ನ ಅತ್ತೆದು ಹಾಬೀಸ್ ಎಲ್ಲ ಆಗಿತ್ತು. ಮೊನ್ನೆ ಒಂದ್ಸಲ ಬರುವಾಗಲ್ಲಿ ತಾವರೆ ಆಗಿತ್ತು. ಮೊಗ್ಗುಂಟು ನೋಡಿ ಈಗ ಅಲ್ಲಿ ಹಾವೆಲ್ಲ ಇರ್ತದೆ ಒಮ್ಮೊಮ್ಮೆ ಅದರಲ್ಲಿ. ಇವತ್ತು ತಿಂಡಿಗೆ ಚಪಾತಿ ಮಾಡೋದಂತ, ಅದಕ್ಕೆ ಬಾಜಿ ಮಾಡಲಿಕ್ಕಂತ ಬಟಾಟೆ ಬೇಯಲಿಕ್ಕಿಟ್ಟೆ. ಬಟಾಟೆ ಬಾಜಿಗೆ ರೆಡಿ ಉಂಟು. ಅದಕ್ಕಿನ್ನು ಕಾಯಿ ಮೆಣಸು ಬೇಕು, ಕೊತ್ತಂಬರಿ ಸೊಪ್ಪು ಅಂತ ನೋಡಬೇಕು. ಇಲ್ಲಿ ಕಟ್ ಮಾಡಿ ಆಗಿದೆ. ಇನ್ನು ಈಗ ಒಗ್ಗರಣೆ ಇಟ್ಟು ಅದಕ್ಕೆ ಸಾಸಿವೆ, ಬೇರು ಸೊಪ್ಪು, ಕಾಯಿ ಮೆಣಸೆಲ್ಲ ಹಾಕೋದು. ನೆಕ್ಸ್ಟ್ ನೀರುಳ್ಳಿ ಹಾಕಿ ಫ್ರೈ ಮಾಡಿ, ಬಟಾಟೆ ಹಾಕಿ ಅದಕ್ಕೆ ಉಪ್ಪು ಅರಶಿನ ಎಲ್ಲ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು. ಬಾಜಿ ಆಯಿತು. ಇನ್ನು ಅದಕ್ಕೆ ಸ್ವಲ್ಪ ಲಿಂಬು ತರಬೇಕು. ಮಾವ ಪೇಟೆ ತಗೊಂಡು ಬರ್ತಾರೆ, ಹಾಗೆ ಲಿಂಬು ಹಿಂಡಿದರೆ ಆಯಿತು. ನಾನು ಜಾಸ್ತಿ ನೀರು ಮಾಡಲಿಲ್ಲ, ಅಂದರೆ ನಮಗೆ ಮಾತ್ರ ಅಲ್ಲ, ನನಗೆ ಮತ್ತು ಮಾವನಿಗೆ ಮಾತ್ರ. ಅತ್ತೆ ಗಂಜಿ ಊಟ ಮಾಡ್ತಾರಂತೆ, ಜಾಸ್ತಿ ಮಾಡಲಿಲ್ಲ, ಸ್ವಲ್ಪವೇ ಸಾಕು, ಉಳಿದು ಬೇಡ ಹೇಳಿ. ಹಾಗಿನ್ನು ಚಪಾತಿ, ರೆಡಿಮೇಡ್ ಚಪಾತಿ ತಂದಿದ್ದಾರೆ, ಚಪಾತಿ ಮಾಡುವ. ಚಪಾತಿ 10 ನಿಮಿಷದಲ್ಲಿ ಗರಿ ಬಿಸಿ ಚಪಾತಿ ತರಲ್ಲ ಯಾವತ್ತು. ನಾವು ಮನೇಲೇ ಮಾಡೋದು ಹೆಚ್ಚಿಗೆ, ರೆಡಿಮೇಡ್ ಥರ ತುಂಬ ಕಮ್ಮಿ. ಅವರಿಗೆ ಹುಷಾರಿರಲಿಲ್ಲ ಅತ್ತಿಗೆ, ಹಾಗೆ ನಿನ್ನೆಗೆ ಅಂತ ತಗೊಂಡು ಬಂದು ಇಟ್ಟದ್ದು.
ಅನ್ನ ಬೇಡದಿದ್ದರೆ ಚಪಾತಿ ತಿನ್ನೋದಾದರೆ ತಿನ್ನಿ ಅಂತ. ಬಟ್ ನಿನ್ನೆ ನಾವು ಯಾರು ಊಟ ಮಾಡಲಿಲ್ಲ, ನಾನು ಊಟ ಮಾಡಲಿಲ್ಲ, ಅವರು ಊಟ ಮಾಡಿದರು. ಹಾಗೆ ಚಪಾತಿ ಇಲ್ಲಿದ್ದು ನಾವು ಮನೆಯಲ್ಲೇ ಮಾಡೋದು. ನಾನು ಹಸ್ಬೆಂಡ್ ಅತ್ತೆ ಇದ್ದರೆ ಅಥವಾ ನಾನು ಅತ್ತೆ ಆದರೂ ಮನೆಯಲ್ಲೇ ಮಾಡ್ತಾರೆ ಅವರು. ತರೋದು ತುಂಬ ಕಮ್ಮಿ, ರೆಡಿಮೇಡ್ ತರೋದೇ ಇಲ್ಲ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಅಂತ ನನಗೆ ಗೊತ್ತಿರೋ ಹಾಗೆ ತಗೊಂಡ್ಬರೋದು. ಇದರಲ್ಲಿ 10 ಪೀಸ್ ಉಂಟು. ರೇಟ್ 60 ರೂಪೀಸ್. ಓಕೆ, ಒಮ್ಮೆಗೆ ಓಕೆ. ಕಾಲಿಕ್ಕೆ ಇಟ್ಟೆ, ಬಿಸಿ ಕೂಡ ಆಯಿತು. ಒಣಗಿದೆ, ಒಡ್ಡೆ ಇಲ್ಲ. ನೋಡಿ ಕೈಯಲ್ಲಿ ಹೇಗೆ ಆಚೆ ಹಾಕಿ ನೋಡಿ, ಹೇಗೆ ನಾವು ಸೂಪರ್ ಅಲ್ಲ. ತುಪ್ಪ ಹಾಕಬೇಕು ಇದಕ್ಕೆ. ಚಪಾತಿ ಕೂಡ ಕಾಯಿಸಿ ಆಯಿತು, ಬಾಜಿ ಕೂಡ ಆಗಿದೆ. ತಿಂದು ನನ್ನ ಮಗ ಮಲಗಿದ್ದಾನೆ. ಅವನು ಇರೋದ್ರೊಳಗೆ ತಿಂದು ಅವನಿಗೆ ಮತ್ತೆ ತಿನ್ನಿಸ್ಬೇಕು. ನೋಡಿ, ಚಪಾತಿ ಬಾಜಿ. ದನಗಳನ್ನು ತೋಟಕ್ಕೆ ಬಿಡೋದು, ಬಿಟ್ಟು ಬರ್ತಾರೆ. ಅಲ್ಲಿ ಬೇಲಿ ಎಲ್ಲ ಉಂಟು, ಅವುಗಳು ಮೇಯ್ತಾ ಇರ್ತವೆ. ಮಧ್ಯಾಹ್ನ ಆಗುವಾಗ ಬರ್ತವೆ. ಹಾಗೆ ಮುಗ್ಗಿತ್ತು, ಈಗ ನೋಡಿ ಅರಳಿದೆ ಮುದುಡಿದ ತಾವರೆ ಅರಳಿದೆ. ಚಂದ ಕಂಡದ್ದು ನೋಡಲಿಕ್ಕೆ. ಮಗ ಎದ್ದ, ಇನ್ನು ಅವನಿಗೆ ಗಂಜಿಯನ್ನು ಮಿಕ್ಸಿಗೆ ಹಾಕಿ ಕೊಡೋದು. ಹೀಗೆ ಹಾಕಬೇಕಂತಿಲ್ಲ, ಒಳ್ಳೆ ಬೆಂದಿದೆ ಅನ್ನ. ಹಾಗೇನು ಸ್ವಲ್ಪ ಗ್ಲಾಸಲ್ಲಿ ಸ್ಮ್ಯಾಶ್ ಮಾಡಿ ಕೊಡ್ಬೋದು, ಸ್ಪೂನಲ್ಲಿಯ ಸೌಂಟಲ್ಲಿಯ ಸ್ಮ್ಯಾಶ್ ಮಾಡಿ ಕೊಡ್ಬೋದು. ಸ್ಮ್ಯಾಶ್ ಮಾಡಿದ್ದೇನೆ, ಅದು ಸ್ವಲ್ಪ ಗಟ್ಟಿ ಉಂಟು. ಮಿಕ್ಸಿಯಲ್ಲಿ ಹಾಕಿದ್ರೆ ಸಣ್ಣ ಆಗೋದಿಲ್ಲ, ತೊಂದರೆ ಇಲ್ಲ, ಬೆಂದಿದೆ ಅಲ್ಲ. ನೋಡುವ, ತಿನ್ನಷ್ಟು ತಿಂತಾನಲ್ಲ. ನನಗೆ ಒಂದು ಸಹ ಹಲ್ಲು ಬರಲಿಲ್ಲ, ಸ್ವಲ್ಪ ಕಷ್ಟ. ರವಡೆಯಲ್ಲಿ ಅದನ್ನು ಇದು ಸಣ್ಣ ಮಾಡಿ ತಿನ್ನಬೇಕಲ್ಲ. ಕಂದ ನಾನು ಕಾಲು ಕಟ್ಟಿ ಹಾಕಿದ್ದು, ಇಲ್ಲದೆ ಆಗೋದಿಲ್ಲ. ಅವನಲ್ಲಿ ಎಂಥದ್ದು ಎಳಿತಾ ಇದ್ದಾನೆ. ಬಾಬು ಅನ್ನ ರೆಡಿ ಉಂಟು. ನಾನಿಲ್ಲಿ ಸಾರಿಗೆ ಬೇಳೆ ಇಟ್ಟಿದ್ದೇನೆ. ಟೊಮೆಟೊ ಮತ್ತು ಬೇಳೆ ಒಟ್ಟಿಗೆ ಹಾಕಿದ್ದೇನೆ. ಅಂದರೆ ನಮ್ಮನೆಗೆ ಟೊಮೆಟೊ ಆಗೋದಿಲ್ಲ, ಹಾಗೆ ಅದು ಒಟ್ಟಿಗೆ ಹಾಕಿ ಬೇಯಿಸಿ ಅದನ್ನು ಮತ್ತು ಬೆಂದ ಮೇಲೆ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡೋದು ಅಂತ ಒಟ್ಟಿಗೆ. ಮತ್ತು ಒಗ್ಗರಣೆ ಕೊಡೋದು, ಸಾರಿನ ಹುಡಿ ಹಾಕಿ ಚೆಂದ ಆಗ್ತದೆ. ಹೊರಗಡೆ ಫುಲ್ಲು ಬಿಸಿಲುಂಟು. ಗಂಟೆ ಎಷ್ಟಾಯಿತು? 12:30 ಹೆವಿ ಬಿಸಿಲು. ಸೆಕೆ ಸಹ ಉಂಟು. ಇಲ್ಲಿ ನೋಡಿ ಯಾರು ಮಲಗಿದ್ದಾರೆ ಅಂತ. ಶಂಕರು ಇಲ್ಲ, ಶಂಕರು ಗಾನ್. 1:30 ಆಯಿತು. ಈಗ ಸಾರಿಗೆಲ್ಲ ರೆಡಿ ಮಾಡ್ತಾ ಇದ್ದೇನೆ. ನೋಡಬೇಕು ಹೇಗೆ ಆಗ್ತದೆ ಅಂತ. ಸಾರು ಕುದೀತಾ ಬಂತು. ನಾನು ಪಕ್ಕ ಸ್ನಾನ ಮಾಡಿ ಬರ್ತೇನೆ. ಇಲ್ಲಿ ಕುದಿಲಿಕ್ಕೆ ಆಯಿತು, ಕುದೀಲಿ. ಪಕ್ಕ ಹೋಗಿ ಪಕ್ಕ ಬರ್ತೇನೆ. ಹಾಯ್, ಸ್ನಾನ ಆಯಿತು. ಈಗ ಪೂಜೆ ಆಗ್ತಾ ಉಂಟು. ಇನ್ನು ಪೂಜೆ ಆದಮೇಲೆ ಊಟ ಆದಮೇಲೆ ಸ್ವಲ್ಪ ರೆಸ್ಟ್, ಮತ್ತೆ ಇತ್ತು. ಚಾಮಿ ಮಂಪಲೆ ದೇ ಜಗ್ ಚಾಮಿ ದೇಜ. ಜೈ ಜೈ ವಿಠಲ ಜಯ ಹರಿ ವಿಠಲ, ಜೈ ಜೈ ವಿಠಲ ಜಯ ಹರಿ ವಿಠಲ, ಜೈ ಜೈ ವಿಠಲ ಜಯ ಹರಿ ವಿಠಲ. ಅಂದ ಊಟ ಆಗ್ತುಂಟು. ಉಪ್ಪಿನಕಾಯಿ ಮತ್ತು ಮಜ್ಜಿಗೆ. ನನಗೆ ಸಾರೆಲ್ಲ ಆಗೋದಿಲ್ಲ. ಒಳ್ಳೆ ಆಗ್ತದೆ. ಹಸಿವಿಲ್ಲ, ಊಟ ಮಾಡಬೇಕಲ್ಲ. ಈಗ 4:00 ಆಗ್ತಾ ಬಂತು. ಇನ್ನು ನೆಂಟರೆಲ್ಲ ಬರ್ತಾರೆ ಹೇಳಿ ಸ್ವಲ್ಪ ಕಸ ಗುಡಿಸಿ ಒರೆಸುವ ಅಂತ ಕ್ಲೀನ್ ಮಾಡ್ತಾ ಇದ್ದೆ. ಅಂದರೆ ನೆಂಟರಂದರೆ ನನ್ನ ಅಪ್ಪ ಅಮ್ಮ ಬರ್ತಾರೆ, ಮತ್ತು
ನಮ್ಮದೊಬ್ಬರು ಫ್ಯಾಮಿಲಿಯವರೊಬ್ಬರು ಬರ್ತಾರೆ, ಹಾಗೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದೆ. ಅವರು ಸಹ ಬಂದರು 4 ಗಂಟೆಗೆ. ನಂದು ಕಸ ಗುಡಿಸಿ ಒರೆಸ್ಲಿಕ್ಕೆ ಆಗುವಾಗಲೇ ಬಂದರು ಅವರು ಕೂಡ. ಹಾಯ್ ಸಿಕ್ಕನಾ ಓ ಅಂದಿತ್ತು ವಿಡಿಯೋ ಅಂತಂದಳ್ಳನ ಇದು ಓತ್ರಿ ಅಂತ ಬೋಡು ಬೋಡು ನಮ್ಮ ಒಂಜಿ ಎಲ್ಲದ ಪೂರ ವಿಡಿಯೋ ಪರಂಡು ಅಂದ. ಸರಿ ಸರಿ ಸಿಕ್ಕು ಬಾಯ್. ಆಯಿತು, ಕಸ ಗುಡಿಸಿ ಎಲ್ಲ ಒರೆಸಿ ಆಗಿದೆ. ಆದರೆ ಅವರು ಅರ್ಚನಕ್ಕ ಬಂದರು, ನನಗೆ ಅರ್ಥ ಆಗ್ತಾರೆ, ಹೀಗೆ ಗಮ್ಮತ್ತಾಗ್ತದೆ ಅವ್ರ ಹತ್ರ ಮಾತಾಡಲಿಕ್ಕೆ. ಇವಾಗ ನಾನು ಚಹಾ ಮಾಡ್ತೇನೆ, ನನಗೆ ಅವರಿಗೆ ಅತ್ತಿಗೆ ಎಲ್ಲ ಚಹಾ ಹಾಕಿದೆ. ಈ ಕಡೆ ಹಾಲಿಟ್ಟಿದ್ದೀನಿ. ಬಾಬು, ನನ್ನ ಮಗನಿಗೆ ನಿದ್ದೆ ಬರ್ತಾ ಉಂಟು, ಮಲಗುವುದಿಲ್ಲ. ಒಳ್ಳೆ ಆಗಿದೆ ಚಹಾ, ಸೂಪರ. ರಾಸ್ಕು ತಿನ್ನುವ ಎಡಗೈಯಲ್ಲಿ. ಬಾಬು ಅಜ್ಜ ಅಜ್ಜಿ ಅಜ್ಜ ಅಜ್ಜಿ ಬಂದ್ರು. ಫೋಟೋ ಏನಂತ ಕೇಳಂತೇಳಿ ವಿಡಿಯೋ ಅಂತ ಅಂತೇಳಿ ಹಾಂ ವಿಡಿಯೋ ಅಂತಂದಿಲ್ಲ. ಕಳೆ ಕಳೆಗಾರ ಕಳೆ 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 ಅತ್ತ ಕೊಳೆ ಕಳೆ ಹಾಂ ಕೊಳ್ಳೆ ಹಾಂ ಪರ್ನ್ ಹಣ್ಣು ಹಾಂ ತಿಂಡಿ ಹಾಂ ಹಾಂ ಸರಿ. ನಾವಿಲ್ಲಿ ಬದನೆ ಮತ್ತು ನುಗ್ಗೆಕಾಯಿ ಪಲ್ಯಕ್ಕೆ ರೆಡಿ ಮಾಡ್ತಿದ್ದೇವೆ. ಒಂದು 4 ಪಾತ್ರ ಉಂಟು, ಅದನ್ನು ತೊಳೆದು ನಾನು ಸಹ ಜಾಯಿನ್ ಆಗ್ತೇನೆ ಪಲ್ಯಕ್ಕೆ. ಎಲ್ಲ ರೆಡಿ ಮಾಡಿ ಕೊಟ್ಟರು, ನಾನಿನ್ನು ಪಲ್ಯ ಮಾಡೋದು. ಬಾಂಡೆ ರೆಡಿ ಉಂಟು. ಕಮ್ಮಿ ಮಂತರತ್ತ ಪಲ್ಯಕ್ಕೆಲ್ಲ ಬೇಯಲಿಕ್ಕಿಟ್ಟಿದ್ದೇನೆ. 1 ಗಂಟೆ 5 ವರೆ ಆಯಿತು. ಆಗ ನನ್ನ ಹಸ್ಬೆಂಡ್ ಕೂಡ ಬಂದರು. ಬಂದರು ಬಾವ ಬಂದರು, ಗಂಡ ಬಂದರು. ಬರುವಾಗ ಕೈಯಲ್ಲಿ ಹಣ ಎಲ್ಲಿ ಸೋನು ಈತ ಬಂದಿದೆ. ಇನ್ನು ಇದಕ್ಕೆ ಮಸಾಲೆ ಹಾಕಬೇಕು. ನಾವು ಇದಕ್ಕೆ ಸಾಂಬಾರು ಹುಡಿ ಹಾಕೋದು, ಸಾರು ಹುಡಿ ಹಾಕೋದು, ಬೇಗ ಆಗ್ತದೆ, ಟೇಸ್ಟ್ ಕೂಡ ಆಗ್ತದೆ. ಮತ್ತು ತಿಂಗದು ಹೂವು ಹಾಕಿದರೆ ಆಯಿತು. ಅನ್ನಕ್ಕೆ ನೀರಿಟ್ಟಿದ್ದೇನೆ, ಕುದೀತಾ ಉಂಟು ಒಳ್ಳೆ. ಪಲ್ಯ ಕೂಡ ಆಗಿದೆ. ನಾವು ಜಾತ್ರೆಗೆ ಹೊರಟ್ವಿ, ಹೋಗಲಿಕ್ಕೆ ಮಧ್ಯಾಹ್ನ ಆಗಲಿಲ್ಲ, ಹಾಗೆ ಈಗ ಹೋಗ್ತಾ ಇದ್ದೇವೆ. ಇವತ್ತು ನೋಡಬೇಕು ಎಂತೆಲ್ಲ ಅಂಗಡಿ ಬಂದಿದೆ, ಎಂತ ಉಂಟಂತ. ಇಟ್ಸ್ ಗೋ. ನಾವು ದೇವಸ್ಥಾನಕ್ಕೆ ಬಂದಾಗ ಭಜನೆ ಕಾರ್ಯಕ್ರಮ ಆಗ್ತಿತ್ತು. ವಿಜಯರಾಘವೇಂದ್ರ ಸರ್ ಅವರು ಕೂಡ ಬಂದಿದ್ದರು, ಅವರು ಕೂಡ ಭಜನೆ ಮಾಡ್ತಿದ್ರು. ಹಾಗೆ ನಾವು ಬಂದ ಟೈಮ್ ಕರೆಕ್ಟಾಗಿತ್ತು, ಅಂದರೆ ಬಲಿ ಆಗ್ತಿತ್ತು ದೇವಸ್ಥಾನದಲ್ಲಿ. ನಮಗೆ ದೇವರ ದರ್ಶನ ಕರೆಕ್ಟ್ ಸಿಕ್ಕಿದೆ ನೋಡಲಿಕ್ಕೆ. ಅಂದರೆ ತುಂಬ ಖುಷಿಯಾಯಿತು ನೋಡಿ, ಅಂದರೆ ಜಾಸ್ತಿ ರಶ್ ಕೂಡ ಇರಲಿಲ್ಲ. ಹಾಗೆ ನಮಗೆ ಒಳ್ಳೆ ರೀತಿಯಲ್ಲಿ ದೇವರ ದರ್ಶನ ಕೂಡ ಆಯಿತು. ಪಾಪ ಇವರಿಗೆ ಒಂದು ಅಂತೆ ನಾನು
ಎಟ್ಕೊಳ್ಗನಾ ಕೋಡಿಗೆ ಅಪ್ರಿ ಏಟ್ ವಾಮಿಟ್ಲ ಬರ್ಪುರಿ ತಲೆಲ ತಿರ್ಗುರಿ ಮುಂಚೆ ಎಲ್ಲ ನಾವು ಜಾತ್ರೆಗೆ ಹೋದರೆ ನಮಗೆ ಎಂತ ತಗೊಳ್ಳಿಕ್ಕಿದ್ರೆ ಫ್ಯಾನ್ಸಿ ಐಟಮ್ ತಿನ್ನುವಂಥದ್ದೆಲ್ಲ ಅದು ನೋಡ್ತಿದ್ವಿ. ಈಗ ಆಗಲ್ಲ. ಮಗುವಿಗೆ ಎಂತ ತಗೊಳ್ಬೋದು ಆಡಲಿಕ್ಕೆ, ಅವನಿಗೆ ಯಾವ್ದು ಇಷ್ಟ ಆಗ್ಬೋದು ಇದೇ ನೋಡಿದ್ರಲ್ಲಿ ಆಯಿತು. ಅವನಿಗೆ ಒಂದು ಬಾಲ್ ತಗೊಂಡ್ವಿ, ಪ್ಲಾಸ್ಟಿಕ್ ಬಾಲ್ ತಗೊಂಡದ್ದು. ನೆಕ್ಸ್ಟ್ ನಾವು ಸ್ವೀಟ್ ಕಾರ್ನ್ ತಗೊಂಡು ಒಂದು ಸೋಡಾ ಶರ್ಬತ್ ಕುಡಿದು ಚರ್ಮುರಿ ತಗೊಳ್ಳಿಕ್ಕೆ ಹೋಗುವಾಗ ನಮ್ಮದು ಫ್ಯಾಮಿಲಿ ಮೆಂಬರ್ ಒಬ್ಬರು ಸಿಕ್ಕಿದ್ರು. ಅವ್ರ ಹತ್ರ ಸ್ವಲ್ಪ ಪಟ್ಟಂಗ ಎಲ್ಲ ಹೊಡೆದು ಆಗುವಾಗ ನಮಗೆ ಕಾಲ್ ಬಂತು, ಮಗು ಅಳ್ತಾ ಇದ್ದಾನೆ ಬನ್ನಿ ಅಂತ. ಹಾಗೆ ಮತ್ತು ನಾವು ಜಾಸ್ತಿ ಏನು ತಿರುಗಲಿಕ್ಕೆ ಹೋಗಲಿಲ್ಲ. ಅಲ್ಲಿಂದ ರಿಟರ್ನ್ ಮನೆಗೆ ಹೊರಟ್ವಿ. ಮತ್ತು ರಿಟರ್ನ್ ಹೋಗುವಾಗ ಸ್ವಲ್ಪ ಹಣ್ಣು ಮತ್ತು ತರಕಾರಿ ಎಲ್ಲ ತಗೊಳ್ಳಿಕ್ಕಿತ್ತು, ಅದೆಲ್ಲ ತಗೊಂಡು ಹೊರಟ್ವಿ. ಊಟ ಮಾಡ್ತಾ ಇದ್ದಾರೆ, ಕ್ರಿಕೆಟ್ ನೋಡ್ತಾ ಇದ್ದಾರೆ. ನಾನು ನನ್ನ ಮಗನಿಗೆ ಮಣ್ಣಿ ಮಾಡ್ತಿದ್ದೇನೆ. ನಾನು 8 ಗಂಟೆಗೆ ಬಂದಿದ್ದೇನೆ, 8:15 ಆಯಿತು. ಅಲ್ಲಿ ಅವರು ಊಟ ಮಾಡ್ತಾ ಇದ್ದಾರೆ. ಮಗನಿಗೆ ಮಣ್ಣಿ ರೆಡಿ ಮಾಡ್ತಾ ಇದ್ದೇನೆ. ರೆಡಿ ಆಗಿದೆ, ಅದು ಚಪ್ಪೆ ಆದ ಕೂಡಲೇ ಕೊಡೋದು. ನನಗೆ ಈಗ ಹಸಿವಿಲ್ಲ. ಇನ್ನು ಊಟ ಎಲ್ಲ ಮಾಡಿ ಇವತ್ತು ಬೇಗ ಮಲಗಬೇಕು. ನಾಳೆ ಒಂದು ಟೆಂಪಲಿಗೆ ಹೋಗ್ಲಿಕ್ಕೆ ಉಂಟು. ಹಾಗೆ 3 ಗಂಟೆಗೆ ಏಳಬೇಕು, 5:15 ಇಲ್ಲಿಂದ ಹೊರಡಬೇಕು ನಾವು. ಹಾಗೆ ಅದು ಯಾವ ಟೆಂಪಲ್ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲ ಹಾಕ್ತೇನೆ. ಹಾಗೆ ನಾನು ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಶುಭರಾತ್ರಿ, ಶುಭ ದಿನ. ಹೋದ್ ಬರ್ಪೆ, ಬಾಯ್.